ಇಡೀ ಭಾರತ ದೇಶದಲ್ಲಿ ಭಾಳ ಅತ್ಯಧಿಕವಾಗಿ ಗೋಲ್ಡ್ ಮತ್ತು ಬೆಳ್ಳಿ ಡೈಮಂಡ್ ಇದರ ಬಹಳ ದೊಡ್ಡ ಉಪಯೋಗವಾಗುವಂಥ ನಗರ ಯಾವುದು ಅಂತ ಹೇಳಿದರೆ ಮಂಗಳೂರು. ಅದಕ್ಕಾಗಿ ಆ ಸರ್ವೆ ಪ್ರಕಾರ ಮಂಗಳೂರಿನಲ್ಲಿ ಭಾಳ ದೊಡ್ಡ ದೊಡ್ಡ ರೀತಿಯ ಬಂಗಾರದ ಉದ್ಯಮಗಳು ಮಂಗಳೂರಿಗೆ ಬಂದು ದೊಡ್ಡ ದೊಡ್ಡ ಶೋರೂಮನ್ನು ತೆರೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಮಂಗಳೂರಿನ ಜನತೆಗೆ ಇನ್ನೊಂದು ಶುಭ ಸಂದರ್ಭ, ಸುದ್ದಿ ಏನು ಅಂತ ಹೇಳಿದರೆ, ಹೆಸರುವಾಸಿಯಾಗಿರುವಂಥ ಬ್ರ್ಯಾಂಡ್ ನೇಮ್ ಲಲಿತಾ ಜ್ಯುವೆಲರ್ಸ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಇವರು ಮಂಗಳೂರಿನ ಹೃದಯ ಭಾಗವಾದಂಥ POS ಜಂಕ್ಷನ್ ಹತ್ತಿರ ಇರುವಂಥ ಮಧುಸೂದನ್ ಡಿ ಕುಶೆ ಇದರಲ್ಲಿ ಸಂಪೂರ್ಣ AC ಶೋರೂಮನ್ನು ಮಂಗಳೂರಿನ ಜನರಿಗೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಈ ಶೋರೂಮ್ನಲ್ಲಿ ಜನರಿಗೆ ತಮ್ಮ ಬೇಕಾದಂಥ ಅಗತ್ಯದ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಇವರು ಅವಕಾಶಗಳನ್ನು ಕಲ್ಪಿಸಿಕೊಟ್ಟದಲ್ಲದೆ ಈ ಸುಸಜ್ಜಿತವಾದ ಶೋರೂಮ್ನಲ್ಲಿ 150ಕ್ಕೂ ಹೆಚ್ಚು ಜನ ಅನುಭವಿ ಕೆಲಸದವರು ತಮ್ಮ ಸೇವೆಯನ್ನು ಸಲ್ಲಿಸಿ ಮಂಗಳೂರಿನ ಜನರಿಗೆ ತೃಪ್ತಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ತಮ್ಮ ಪ್ರಯತ್ನಗಳನ್ನು ಮಾಡ್ತಾರೆ. ಬಂಗಾರದ ಉದ್ಯಮ ಇವತ್ತು ಭಾಳ ದೊಡ್ಡ ಕಾಂಪಿಟೇಷನ್ ಇದೆ. ಆದರೂ ಕೂಡ ಇವರು ಮಂಗಳೂರಿನ ನಗರದಲ್ಲಿ ಆಯ್ಕೆ ಮಾಡಿ ಮಂಗಳೂರಿನ ನಗರಕ್ಕೆ ಬಂದು ಒಂದು ದೊಡ್ಡ ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ಲಲಿತ ಸಂಸ್ಥೆಯವರಿಗೆ ನಾನು ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಕೊಡ್ತಾ, ಮಂಗಳೂರಿನ ಜನತೆ ಯಾವುದೇ ದೇಶದಿಂದ ಯಾವುದೇ ಜಾಗದಿಂದ ಇಲ್ಲಿ ಬಂದು ಉದ್ಯಮ ಮಾಡಿದಂಥ ಯಾವುದೇ ಉದ್ದಿಮೆದಾರರಿಗೂ ಕೂಡ ಮಂಗಳೂರಿನ ಜನತೆ ಅವರೊಂದಿಗೆ ಇದ್ದಾರೆ ಅಂತ ಹೇಳುವಂಥದ್ದು ಹಲವಾರು ಉದ್ದಿಮೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಲಲಿತಾ ಸಂಸ್ಥೆಯ ಜನರೊಂದಿಗೆ, ಅವರ ಮಾಲಕರೊಂದಿಗೆ, ಅವರ ಯಾರೆಲ್ಲ ಅವರ ಉದ್ದಿಮೆಯಲ್ಲಿದ್ದಾರೆ ಅವರೊಂದಿಗೆ ಮಂಗಳೂರಿನ ಜನತೆ ನಿಮ್ಮೊಂದಿಗೆ ಇರ್ತಾರೆ. ಮಂಗಳೂರಿನ ಜನತೆ ನಿಮಗೆ ಪೂರ್ಣ ರೀತಿಯ ಸಹಕಾರ ಕೊಡುವರಿದ್ದಾರೆ.